ಈ ತಗ್ಗು ಪ್ರದೇಶವಾದ ಸೋಮೇಶ್ವರ ಬಟ್ಟಪಾಡಿ ಪರಿಸರದಲ್ಲಿ ನೀರು ತುಂಬುತ್ತಿದ್ದು ಹಲವಾರು ವರ್ಷದಿಂದ ಈ ನೀರು ತುಂಬುತ್ತಾ ಇದ್ದರೂ ಕೂಡ ಅದನ್ನು ಹೊಯ್ಗೆ ಕಡಿದು ಸಮುದ್ರಕ್ಕೆ ಬಿಡುವಂಥ ವ್ಯವಸ್ಥೆ ಹಲವಾರು ವರ್ಷಗಳಿಂದ ಬರ್ತಾ ಇದೆ. ಈ ವರ್ಷ ಏನಾಗಿದೆ ಅಂತ ಹೇಳಿದರೆ ಯಾವುದೋ ಲೋಬಿ ಈಗೆಲ್ಲ ಕೈವಾಡ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ನೀರು ಬಿಡುವ ವ್ಯವಸ್ಥೆಯನ್ನು ತಡೆಗಟ್ಟಲಾಗಿದೆ. ಜಿಯೋಲಜಿ ಇಲಾಖೆಯವರು ಸ್ಪಂದಿಸಬೇಕಾದಂಥವರು ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಅವರು CRZ ರವನ್ನು ತೋರಿಸ್ತಾರೆ. CRZ ಅವ್ರ ಹತ್ರ ಹೋಗಿ ಮಾತಾಡಿದರೆ ಅದು ನಮ್ಮ ಇಲಾಖೆ ಅಲ್ಲ, ಅದು ನೀವು ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. 2 ಜನ ಹತ್ರ ಮಾತಾಡಿದರೆ ಅವರು 3ನೇ ತೋರಿಸ್ತಾರೆ. ಪಂಚಾಯತಿ ಅಧ್ಯಕ್ಷರ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದರೆ ಪಂಚಾಯತಿ ಅಧ್ಯಕ್ಷರು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕಂತ ಅಧ್ಯಕ್ಷರು ಕೂಡ ನಿರ್ಲಕ್ಷ್ಯವಾದ ಉತ್ತರವನ್ನು ಕೊಡ್ತಿದ್ದಾರೆ. ಈ ಪ್ರದೇಶದ ಜನರು ದಿನದಿಂದ ದಿನಕ್ಕೆ ಆತಂಕಗೀಡಾಗ್ತಿದ್ದಾರೆ. ಯಾಕೆಂತೇಳಿ ಇತ್ತೀಚೆಗೆ ನಡೆದಂಥ ಪ್ರಳಯ ದುರಂತದಲ್ಲಿ ಕೇರಳ ಮತ್ತು ನಮ್ಮ ಸಮೀಪದ ಕೊಡಗು ಕೂಡ ಈ ಪ್ರದೇಶ ಇಂಥ ನೀರಿನ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಹಲವಾರು ಜೀವ ಹಾನಿಗಳು ಮನೆ ಮಠಗಳು ಕಳ್ಕೊಂಡ ನಿದರ್ಶನ ನಮ್ಮ ಮುಂದಿರುವಾಗ ಈ ಪ್ರದೇಶವನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಂಡು ಕಾಣದಂತೆ ನಟಿಸುವುದು ಇದು ಯಾವುದೋ ಲೋಭ್ಯ ಕೈವಾಡ ಅಂತ ನಮಗೆ ಸಂಶಯ ಆಗ್ತಾ ಇದೆ. ತಕ್ಷಣ ಕೈಗೊಳ್ಳದಿದ್ದರೆ ಪಂಚಾಯತಿ ಮುತ್ತಿಗೆ ಮತ್ತು ಇನ್ನಿತರ ಕಚೇರಿಗಳ ಮುತ್ತಿಗೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ತಕ್ಷಣ ಈ ಪ್ರದೇಶದ ಜನರ ಕಣ್ಣೀರು ಅವರ ಕಷ್ಟಗಳಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡುವುದಾಗಿ ಈ ಮೂಲಕ ನಾವು ಘೋಷಣೆ ಕೂಡ ಮಾಡಿದ್ದೇವೆ. ಮಕ್ಕಳು ವೃದ್ಧರು ರೋಗಿಗಳು ಯಾವುದೇ ಮನೆಯಿಂದ ಹೊರಗೆ ಬರದಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಹಲವಾರು ಮನವಿ ಮಾಡಿದರೂ ಕೂಡ ಎಷ್ಟೇ ವರ್ಷದಿಂದ ನಮ್ಮ ತಾತಂದಿರ ಕಾಲದಿಂದ ಬರ್ತಾ ಇರುವಂಥ ಈ ಪರಿಸ್ಥಿತಿ ಈ ಸಿಸ್ಟಮನ್ನು ಇವಾಗ ಯಾಕೆ ನಿರ್ಲಕ್ಷಿಸ್ತಿದ್ರೆ ನೀರು ದಿನದಿಂದ ದಿನಕ್ಕೆ ಮೇಲೆಗೆ ಬರ್ತಾ ಇದೆ. ಮಕ್ಕಳು ಹೆಂಗಸರು ಮಕ್ಕಳು ಎಲ್ಲ ಆತಂಕೀಡಾಗಿದ್ದಾರೆ. ಆದರೂ ಕೂಡ ಈ ಪ್ರದೇಶದ ಜನರು ಯಾವುದಾದ್ರೂ ಒಂದು ಉಪ್ಪು ತರಬೇಕಾದ್ರೂ ಕೂಡ 2 ರೈಲ್ವೆ ಟ್ರ್ಯಾಕನ್ನು ದಾಟ್ಕೊಂಡು ಹೋಗುವಂಥ ಪರಿಸ್ಥಿತಿ, ಹಲವಾರು ಜೀವ ಹಾನಿಗಳಲ್ಲಿ ಸಂಭವಿಸಿದ್ರು ಕೂಡ ಈಗ ನೀರು ತುಂಬಿದ್ರಿಂದ ಈ ರೈಲ್ವೆ ಟ್ರ್ಯಾಕನ್ನು ದಾಟದೆ ಬೇರೆ ವ್ಯವಸ್ಥೆ ಇಲ್ಲ. ಆದರೆ ಈ ಜೀವ ಹೋದರೆ ಇದಕ್ಕೆ ಯಾರು ಹೊಣೆ? ಜಿಲ್ಲಾಡಳಿತ ಮತ್ತು ಪಂಚಾಯತ್ ಅವರು ಈ 2 ಇಲಾಖೆಯವರು ತಕ್ಷಣ ಸ್ಪಂದಿಸದಿದ್ದರೆ ಕಚೇರಿ ಮುತ್ತಿಗೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಸಂಘಟನೆಯವರು ಮಾಡೋದಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 60ರಿಂದ 70 ಮನೆಗಳಿವೆ. ಮತ್ತು ಕೃಷಿ ಮಾಡುವಂಥ ಪ್ರದೇಶ, ಇದನ್ನೆಲ್ಲ ಈಗ ನೀರಿನ ಅಡಿಯಲ್ಲಿ ಮುಳುಗುವಂಥ ಪರಿಸ್ಥಿತಿ ಈಗಾಗಲೇ ಅರ್ಧವಾಸಿ ಮುಳುಗಿಯಾಗಿದೆ. ಸಂಪೂರ್ಣ ಮುಳುಗುವವರೆಗೂ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಎಲ್ಲ ದುರಂತಕ್ಕೆ ಇಲ್ಲಿ ಏನಾದರೂ ಸಂಭವಿಸಿದಕ್ಕೆ ನೇರ ಹೊಣೆ ಜನಪ್ರತಿನಿಧಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ಸರ್ಕಾರದಿಂದ ಫಂಡ್ ಇದೆ. ಸರ್ಕಾರದಿಂದ ಫಂಡು, ಆ ಫಂಡನ್ನು ಯಾರು ತೆಗೀತಾರೆ ಅಂತ ಗೊತ್ತಿಲ್ಲ. ಅದು ವರ್ಷಂಪ್ರತಿ ಲೆಕ್ಕಕ್ಕೆ ಹೋಗ್ತದೆ. ಇಷ್ಟು ಅಳಿವೆ ಬಾಗಿಲಲ್ಲಿ ಅಳಿವೆ ಕಡಿದು ಇಷ್ಟು ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಸಿಗಲಿಲ್ಲ. ಇಲ್ಲೇ ಜನರೇ ಸೇರಿಕೊಂಡು, ಇಲ್ಲೇ ನಮ್ಮ ಜನರು ಯುವಕರು ಸೇರಿಕೊಂಡು ವರ್ಷಂಪ್ರತಿ ಅದನ್ನು ನೀರನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಿದ್ರು. ಆದರೆ ಫಂಡ್ ಇದ್ದರೂ ಕೂಡ ಫಂಡ್ ಕೊಡೋದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ JCBಯಲ್ಲಿ ಮಾಡ್ತಿದ್ರು. JCB ಅವರು ಬರಲಿಕ್ಕೆ ಕೇಳೋದಿಲ್ಲ. ಯಾಕೆಂದರೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅವರು ನಮ್ಮನ್ನು ಇದು ಕೇಸ್ ಹಾಕ್ಬೋದು, ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಅಂತ. ಇಷ್ಟು ವರ್ಷ ಇಲ್ಲದಂಥ ಈ ಸಮಸ್ಯೆ ಯಾಕೆ ಈ ಪ್ರದೇಶವರು ಅನುಭವಿಸಬೇಕಂತ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥವ್ರು ಉತ್ತರಿಸಬೇಕು. ಅಂದರೆ ಇದು ಸೋಮೇಶ್ವರ ಗ್ರಾಮದ 18ನೇ ವಾರ್ಡಿಗೆ ಒಳಪಟ್ಟ ಈ ಪ್ರದೇಶ. ಈ ಪ್ರದೇಶದಲ್ಲಿ ಇದು ತಗ್ಗು ಪ್ರದೇಶ. ಒಂದು ಕಡೆಯಿಂದ ನಮಗೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆಯಿಂದ ಸೇತುವೆ ಅಂತಿರುವ ರೈಲ್ವೆ ಟ್ರ್ಯಾಕ್, ಮತ್ತು 2 ಕಡೆಯಲ್ಲಿ ದಕ್ಷಿಣದಲ್ಲಿ 2 ನದಿವೆ ಹರಿದು ಸೋಮೇಶ್ವರದ ಬಟ್ಟಪಾಡಿ ಎಂಬ ಹೆಂಡ್ ಪಾಯಿಂಟಿಗೆ ಸೇರ್ತದೆ. ಅಲ್ಲಿ ಇದು ಪೂರ್ವದಿಂದ ಬಂದಂಥ ಒಂದು ಇದು ಯಾವುದು ಅಂದರೆ ಮಳೆಗಾಲದಲ್ಲಿ ನೀರು ತುಂಬುತ್ತದೆ. ನೀರನ್ನು ಬಿಡಿಸಿಕೊಡಲಿಕ್ಕೆ ಇಲ್ಲಿನ ಪ್ರದೇಶದ ಎಲ್ಲರೂ ಸೇರಿ ಅಳಿವೆ ಕಡಿದುಕೊಡಬೇಕು, ಹೊಯ್ಗೆಯನ್ನು ಬಿಡಿಸಿಕೊಡಬೇಕು. ಇದು ನಮ್ಮ ತಾತಂದಿರ ಕಾಲದಿಂದಲೇ ಬಂದಂಥವು. ಈಗ ನಾವು ಮಾಡ್ತಾ ಇದ್ದೇವೆ. ಸೋಮೇಶ್ವರ ಗ್ರಾಮ ಪಂಚಾಯತಿಂದ ಕೆಲವೊಂದು ಹಣ ಬಿಡುಗಡೆ ಮಾಡ್ತಾಯಿದ್ದರು. ಈಗ 2016-17ರಲ್ಲಿ ಒಂದು ಅಮೌಂಟು, ಅದು ಏನು ಸಾಲದು, ಕೇವಲ ತಿನ್ನಲಿಕ್ಕೆ ಸಾಲದು ಅಂಥ ಒಂದು ರೊಕ್ಕವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆಮೇಲೆ ಯಾವುದೇ ದುಡ್ಡು ಕೊಡೋಲ್ಲ. ಯಾಕಂದರೆ ಪಂಚಾಯತ್ ಸದಸ್ಯರು ಹೇಳಿದಾರಂತೆ ನಮಗೆ ಗೊತ್ತಿಲ್ಲದೆ ಏನು ಮಾಡಲಿಲ್ಲ. ಪಂಚಾಯತ್ ಸದಸ್ಯರಿಗೂ ಈ ನೀರು ತುಂಬಿದಕ್ಕೂ ಯಾವುದೇ ಒಂದು
ಸಂಬಂಧ ಇಲ್ಲದಂತೆ ಅವರು ವರ್ತಿಸ್ತಾ ಇದ್ದಾರೆ. ಇದೀಗ ನಾವು ಮೊನ್ನೆ ಹೊಯ್ಗೆ ಜಾಸ್ತಿ ಇದ್ದ ಕಾರಣ ಲೇಬರಿಂದ ಕಡಿಯೋಕ್ಕಾಗದೆ JCP ಮೂಲಕ ಕಡಿದಾಗ JCP ಅವನಿಗೆ ಮೆಡಿಸನ್ ಜಿಯಾಲಜಿ ನಿರಂಜನ್ ಎಂಬವರು ದಬಾಯಿಸಿದ್ದಾರೆ. ನಿನ್ನ ಇದನ್ನು ಸೀಸ್ ಮಾಡ್ತಾ ಇದ್ದೆ, ನಿನ್ನ ಇಟಾಚಿಯನ್ನು ಸೀಸ್ ಮಾಡ್ತಾ ಇದ್ದೆ, ಇನ್ನು ಹೋಗಬಾರ್ದು ಅಂತೇಳಿ. ಈಗ ನಾನು ನಿರಂಜನಿಗೆ ಕರೆದಾಗ ನನಗೆ ಸಂಬಂಧಪಟ್ಟದ್ದಲ್ಲ CRZಗೆ ಸಂಬಂಧಪಟ್ಟದ್ದು ಅಂತೇಳಿ ಈಗ ಉತ್ತರ ಕೊಟ್ಟರು. CRZ ಕರೆಯುವಾಗ ನನಗೆ ಪುರ್ಸತ್ತಿಲ್ಲ, ನೀವು ಜಿಲ್ಲಾಡಳಿತಕ್ಕೆ ಅರ್ಜಿ ಕೊಡಿ ಅಂತೇಳಿ ಈಗ ಅವ್ರು ಮಾಹಿತಿ ಕೊಟ್ಟರು. ಈಗ ಜಿಲ್ಲಾಡಳಿತಕ್ಕೆ ಮತ್ತು ಇದಕ್ಕೆಲ್ಲ ಹೋಗಿ ಲೆಟರ್ ಮುಖಾಂತರ ಕೊಡುವಾಗ ಈ ಪ್ರದೇಶ ಮುಳುಗಿ ಸಾಲ ಮಕ್ಕಳಿಗೆ ತೊಂದರೆ ಆಗ್ತದೆ. ಖಂಡಿತವಾಗಿ ಅವರಿಗೆ ಲೆಟರ್ ಮುಖಾಂತರ ಕೊಡುವಾಗ ಲೆಟ್ರ್ ಕೊಟ್ಟು ಇನ್ನು ಅದನ್ನು ಪರಿಶೀಲನೆ ಮಾಡಿ ಎಷ್ಟು ದಿನ ಹೋಗ್ಬೋದು. ಈಗ ಎಮರ್ಜೆನ್ಸಿಗೆ ನಾ ಕೇಳಿದೆ, ಈಗ ಸಾಯ್ತಾ ಇದ್ದಾರೆ, ಒಂದು ಬೊಟ್ಟು ನೀರನ್ನಾದರೂ ಕೊಡಿ ಅಂತೇಳಿ. ಅದಕ್ಕೆ ಯಾವುದೇ ಉತ್ತರ ಇಲ್ಲ ಅವ್ರ ಹತ್ರ. ಅದಕ್ಕಾಗಿ ನಾವೀಗ ಹೋರಾಟದ ಸಿದ್ದಿಕ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಈಗ ನಾಳೆ ಈ ಬಗ್ಗೆ ವ್ಯವಸ್ಥೆ ಮಾಡದಿದ್ದರೆ ಖಂಡಿತವಾಗಿ ಎಲ್ಲರನ್ನು ಸೇರಿಸಿಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡಲೇ ಸ್ಪಂದಿಸಬೇಕಾಗಿ ಕೇಳಿಕೊಳ್ಳೋದು. ಇದು ತುಂಬ ತಗ್ಗು ಪ್ರದೇಶ, ಎಲ್ಲರೂ ಕೃಷಿಕರು ಬಹುತೇಕ. ಒಂದು ಯಾವುದೇ ಇಲ್ಲಿಗೆ ಸಂಪರ್ಕ ರಸ್ತೆ ಇಲ್ಲ, ಸಂಪರ್ಕ ರಸ್ತೆ ಎಂಬುದಿಲ್ಲ. ಈ ಪ್ರದೇಶದಲ್ಲಿ 85ರಿಂದ 90 ಮನೆಗಳಿವೆ. ಅಂಗವಿಕಲರಿದ್ದಾರೆ, ರೋಗಿಗಳಿದ್ದಾರೆ, ಶಾಲಾ ಮಕ್ಕಳಿದ್ದಾರೆ, ಎಲ್ಲರಿಗೂ ಇದು ತೊಂದರೆ, ಎಲ್ಲರಿಗೂ ಸಮಸ್ಯೆ. ಆದ್ದರಿಂದ ಇಲ್ಲಿಗೆ ಸಂಬಂಧಪಟ್ಟವರು ಯಾರು ತಹಸೀಲ್ದಾರ್ಗೂ ಫೋನ್ ಮಾಡಿದೆ, ಮೀಟಿಂಗಲ್ಲಿದ್ದೇವೆ, ನಾವು ಫೋನ್ ಬರಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಬಗ್ಗೆ ಕ್ರಮ ತಗೊಳ್ಬೇಕು. ಅದು ಇದೊಂದು 5-8 ದಿನ ಆಯಿತು ಈ ನೀರು ಹೀಗೇನೆ ಶಾಲಾ ಮಕ್ಕಳು ಬರುವ ಸಮಯದಲ್ಲಿ ತೊಂದರೆ. ನಾವು ರೈಲ್ವೆ ಹಳಿಯನ್ನು ಕಾಯಬೇಕು ಶಾಲಾ ಮಕ್ಕಳನ್ನು ದಾಟಿಸಲಿಕ್ಕೆ ಬೇಕಾಗಿ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತಕ್ಷಣ ಸ್ಪಂದಿಸಬೇಕೆಂದು ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ನಡೆಯುವ ರಸ್ತೆ, ಇಲ್ಲಿಂದ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಈ ನೀರಿನಲ್ಲಿ ಎಳೆದುಕೊಂಡು ಹೋಗಬೇಕು, ಇಲ್ಲಾಂದರೆ ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಬೇಕು. ಇಲ್ಲಿ ಸುಮಾರು ಒಂದು ಇದೆ, ನಮ್ಮ ನೇಬರ್ ತುಂಬ ಮಕ್ಕಳು ರೈಲೋಡಿಗೆ ಬಿದ್ದಿದ್ದಾರೆ. 1-2 ಮಕ್ಕಳು ಇಲ್ಲಿ ನಮ್ಮ ಈ ಮನೆ ಒಂದು ಮಗು ರೈಲ್ವೆ ಟ್ರ್ಯಾಕಲ್ಲಿ ಮೊನ್ನೆ 1-2 ವರ್ಷ ಮೊದಲು ಇಬ್ಬರು ಇಲ್ಲಿ ರೈಲೋಡಿಗೆ ಬಿದ್ದಿದ್ದಾರೆ. ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ನೀರನ್ನು ನಾವು ಇಲ್ಲಿ ಅರುವ ಕಡೆ ಯಾವುದೇ ರೀತಿಯಲ್ಲಿ ಈ ನೀರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೇಲಿದ್ದು ಬಂದು ಎಲ್ಲ ಇಲ್ಲಿ ಬ್ಲಾಕ್ ಆಗ್ತದೆ ಈ ನೀರು. ಇದು ಜಿಯಾಲಜಿ ಅವರು ಇಲ್ಲಿ ಕಡಿಲಿಕ್ಕೆ ಬಾರದು ಅಂತ ಹೇಳಿದ್ದಾರೆ ಅಂತ. ಇಷ್ಟ ತನಕ ಕಡಿತಾ ಇದ್ರು, ಈಗ ಕಡಿಲಿಕ್ಕೆ ಬಾರದು ಅಂತ ಹೇಳಿದರೆ ತುಂಬ ಇದಲ್ವಾ. ಇಲ್ಲಿ ಈ ನೀರು ಜಾಸ್ತಿ ಆಗ್ತಾ ಹೋಗ್ತದೆ, ದಿನಂಪ್ರತಿ ಜಾಸ್ತಿ ಆಗ್ತಾ ಹೋಗ್ತದೆ ಇದು.